ಬಂಟ್ವಾಳ ತಾಲೂಕಿನ ಕಳ್ಳಿಗೆ ಗ್ರಾಮದ ಪಚ್ಚನಡ್ಕದಲ್ಲಿ ಜನವರಿ 21ರಂದು ಕೊರಗಜ್ಜ ದೈವದ ನೂತನ ಶಿಲಾಬಿಂಬ ಪ್ರತಿಷ್ಠೆ ಹಾಗೂ ಕಲಶಾಭಿಷೇಕ ನಡೆಯಲಿರುವ ಹಿನ್ನೆಲೆಯಲ್ಲಿ ಮಂಗಳವಾರ ಸಂಜೆ ಸ್ವಾಮಿ ಕೊರಗಜ್ಜ ದೈವದ ನೂತನ ಶಿಲಾಬಿಂಬದ ಮೆರವಣಿಗೆ ನಡೆಯಿತು. ಗೋರಿಮಾರ್ ಕೊರಗಜ್ಜಕಟ್ಟೆಯಿಂದ ದೈವದ ಸಾನ್ನಿಧ್ಯದವರೆಗೆ ನಡೆದ ಶೋಭಾಯಾತ್ರೆ ಮೆರವಣಿಗೆಗೆ ಕೊಳಲು, ಬ್ಯಾಂಡ್, ಡೋಲು, ವಾದ್ಯದ ಹಿಮ್ಮೇಳ, ಗೊಂಬೆ ಕುಣಿತ ವಿಶೇಷ ಮೆರುಗು ನೀಡಿತು. ಅಪಾರ ಸಂಖ್ಯೆಯಲ್ಲಿ ಕೊರಗಜ್ಜ ದೈವದ ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಬಲೆ ಭಕ್ತ ಜನಮಾನ್ಯರೇ, ಇನಿ ಬಯ್ಯಗೆ 4 ಗಂಟೆ ಈ ಸಂದರ್ಭ ಪುರೋಹಿತರಾದ ಲೋಕೇಶ್ ಶಾಂತಿ, ಉದ್ಯಮಿಗಳಾದ ಸೇಸಪ್ಪ ಕೋಟ್ಯಾನ್, ಸದಾನಂದ ಶೆಟ್ಟಿ, ಭುವನೇಶ್ ಪಚ್ಚನಡ್ಕ, ಕುರಿಯಾಳ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷ ಹರೀಶ್ ಶೆಟ್ಟಿ ಪಡೋ ಮೊದಲಾದವರು ಉಪಸ್ಥಿತರಿದ್ದರು. ಈ ನಡುವೆ ಕೊರಗಜ್ಜ ದೈವದ ಶಿಲಾಮಯ ಗುಡಿ ಕೇವಲ 8 ದಿನಗಳಲ್ಲಿ ನಿರ್ಮಾಣಗೊಂಡು ಅಚ್ಚರಿಗೆ ಕಾರಣವಾಗಿದೆ. ಬಂಟ್ವಾಳದ ಶಿಲ್ಪಿ ಬಸ್ತಿ ಸದಾಶಿವ ಶೆಣೈ ಮತ್ತವರ ತಂಡ ಕೊರಗಜ್ಜ ದೈವಕ್ಕೆ ಸುಂದರವಾದ ಶಿಲಾಮಯ ಗರ್ಭಗುಡಿಯನ್ನ ನಿರ್ಮಿಸಿಕೊಟ್ಟು ಹೊಸ ದಾಖಲೆಯನ್ನ ಬರೆದಿದ್ದಾರೆ. ಈ ಹಿಂದೆ ಬಂಟ್ವಾಳದ ತಿರುಮಲ ವೆಂಕಟರಮಣ ದೇವಸ್ಥಾನದ ಶ್ರೀ ರಕ್ತೇಶ್ವರಿ ಗುಡಿಯನ್ನ 24 ದಿನದಲ್ಲಿ ನಿರ್ಮಿಸಿದ್ರು. ಇದೀಗ 8 ದಿನಗಳಲ್ಲಿ ಕೊರಗಜ್ಜ ದೈವದ ಗುಡಿ ನಿರ್ಮಿಸಿದ್ದಾರೆ. 10 ಮಂದಿ ಕಾರ್ಮಿಕರ ಸಹಕಾರದೊಂದಿಗೆ ಗುಡಿ ನಿರ್ಮಾಣ ಕಾರ್ಯ ಸಾಕಾರಗೊಂಡಿದೆ. ಗುಡಿಯ ನಿರ್ಮಾಣ ಕಾರ್ಯದಲ್ಲಿ ಮೇಸ್ತ್ರಿ ರಮೇಶ್ ಆರ್ ಲೈಲಾ ಹಾಗೂ ಮರದ ಕೆಲಸಗಳಲ್ಲಿ ನಾಗೇಂದ್ರ ಆಚಾರ್ಯ ಸಹಕರಿಸಿದ್ದಾರೆ. ಕೊರಗಜ್ಜನ ಶಿಲಾಮಯ ಮೂರ್ತಿಯನ್ನ ಬಸ್ತಿ ಸದಾಶಿವ ಶೆಣೈ ಅವರೇ ಕೆತ್ತಿದ್ದಾರೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಗುಡಿ ನಿರ್ಮಾಣಗೊಂಡಿರುವುದು ಕೊರಗಜ್ಜ ದೈವದ ಕಾರಣಿಕ ಎಂದೇ ನಂಬಲಾಗಿದೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.